ಬಾಸ್ ಇದು ತಮಾಷೆನೇ ಅಲ್ಲ. ಕಲರ್ ಸೂಪರ್ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಚಿತ್ರನಟ ಕಿಚ್ಚ ಸುದೀಪ್ ನಡೆಸಿಕೊಳ್ಳುತ್ತಿರುವ ಜನರಿಂದ ಅಭೂತಪೂರ್ವ ಹೆಗ್ಗಳಿಕೆ ಪಡೆದಿರುವ ಬಿಗ್ ಬಾಸ್ ಸೀಸನ್ 6 ಆರಂಭವಾಗಿಬಿಟ್ಟಿದೆ. ಮಂಗಳೂರಿನ ಪ್ರತಿಭಾವಂತ ಯುವಕನೊಬ್ಬನಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲಿ ಸ್ಪರ್ಧಿಸಲು ಆಸಕ್ತಿ. ಆ ಪ್ರತಿಭಾವಂತ ಯುವಕ ಯಾರು? ಹ್ಯಾವ್ ಎ ಲುಕ್. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಯಾರಿಗೆ ತಾನೇ ಗೊತ್ತಿಲ್ಲ. ಒಂದಿಲ್ಲೊಂದು ವಿವಾದಗಳ ಮೂಲಕ ಸದಾ ಸುದ್ದಿಯಲ್ಲಿರುವ ಹಾಗೂ ಸ್ಪರ್ಧಿಗಳಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಂತಹ ಬಹು ಬೇಡಿಕೆಯ ಏಕೈಕ ಶೋ ಅಂದ್ರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ. ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಿ ಪ್ರಸಿದ್ಧತೆಯನ್ನ ಪಡೆದುಕೊಂಡವರು ಅದೆಷ್ಟೋ ಮಂದಿ. ಇದೀಗ ಮಂಗಳೂರಿನ ಪ್ರತಿಭಾವಂತ ಯುವಕ ಸರೋಜ್ ಕುಂಬ್ಳೆ ಇವರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಇರಾದೆಯನ್ನ ವ್ಯಕ್ತಪಡಿಸಿದ್ದಾರೆ. ಸರೋಜ್ ಕುಂಬ್ಳೆ ಕಳೆದ 10 ವರ್ಷಗಳಿಂದ ಮಿಮಿಕ್ರಿ ಮತ್ತು ಮ್ಯೂಸಿಕ್ ಕಂಪೋಸರ್, ಹಲವಾರು ಕಡೆ ಆರ್ಕೆಸ್ಟ್ರಾ ಹಾಗೂ ಅವರದೇ ಆದ ಬ್ಯಾಂಡ್ ಕಾರ್ಯಕ್ರಮಗಳನ್ನು ಕೊಟ್ಟು ಮಂಗಳೂರಿನಾದ್ಯಂತ ಅಲ್ಲದೆ ಬೆಂಗಳೂರಿನಲ್ಲಿಯೂ ಪ್ರಸಿದ್ಧತೆಯನ್ನ ಪಡೆದಿರುವ ವ್ಯಕ್ತಿ. ಇದೀಗ ಸರೋಜ್ ಕುಂಬ್ಳೆ ಇವರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟು ಬಿಗ್ ಬಾಸ್ನ ವಿನ್ನರ್ ಕಿರೀಟವನ್ನ ಪಡೆಯಬೇಕೆಂಬ ಆಸೆಯಿದೆ. ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಗ್ ಬಾಸ್ನ ಮನೆಯೊಳಗೆ ತೆರಳಿ ಸ್ಪರ್ಧಿಸುವ ಎಲ್ಲ ಅರ್ಹತೆಯನ್ನ ನಾನು ಹೊಂದಿದ್ದೇನೆ. ಬಿಗ್ ಬಾಸ್ನಲ್ಲಿ ಗೆದ್ದರೆ ವಿಶೇಷ ಮಕ್ಕಳ ಚಿತ್ರವನ್ನ ತೆಗೆಯಬೇಕೆಂದು ಬಯಸುತ್ತಿದ್ದೇನೆ ಎಂದರು. ಸೊ ಈ ಬಿಗ್ ಬಾಸ್ ಎಂಟ್ರಿ ಕೊಡ್ಲಿಕ್ಕೆ ಎಲ್ಲರದು ಒಪ್ಪಿಗೆ ಇದೆ. ಆದರೆ ಕಲಾಭಿಮಾನಿಗಳು, ನನ್ನನ್ನು ಕಲಾವಿದರು ಎಲ್ಲರೂ ಒಪ್ಪಿಗೆ ಇಟ್ಕೊಂಡು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ನಾನು ಬಿಗ್ ಬಾಸ್ಗೆ ಹೋಗುವುದು ನನ್ನೊಬ್ಬನ ಆಸೆಯಲ್ಲ, ಕಲಾವಿದರು ಹಾಗೂ ಕಲಾಭಿಮಾನಿಗಳ ಆಸೆ ಕೂಡ ಹೌದು ಎಂದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.